ಅದು 1979 ಸೋಲಾಪುರದ ಆ ಸಣ್ಣ ಗಲ್ಲಿಯಲ್ಲಿ ಭೀಮಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತು. ತುತ್ತು ಅನ್ನಕ್ಕೂ ಪರದಾಡುವ ಬಡತನ. ಆದರೆ ತಲೆಯ ಮೇಲೆ ಶನಿ ಮಹಾತ್ಮನ ಭಕ್ತಿ ಮಾತ್ರ ಎವರೆಸ್ಟ್ ಶಿಖರದಷ್ಟಿತ್ತು. ಕಳೆದ 20 ವರ್ಷಗಳಿಂದ ಒಂದು ವರ್ಷವೂ ತಪ್ಪಿಸದೆ ಕಾಲಿಗೆ ಚಪ್ಪಲಿ ಇಲ್ಲದೆ ನಡೆದುಕೊಂಡೇ ಮಹಾರಾಷ್ಟ್ರದ ಪ್ರಸಿದ್ಧ ಶನಿ ಸಿಂಗನಾಪುರಕ್ಕೆ ಹೋಗಿ ಆ ಕಪ್ಪು ಕಲ್ಲಿನ ಶನಿ ದೇವರಿಗೆ ತೈಲಾಭಿಷೇಕ ಮಾಡಿ ಬರುತ್ತಿದ್ದ. ಆದರೆ ವಿಪರ್ಯಾಸವೇನೆಂದರೆ ಭೀಮಪ್ಪನ ಬಡತನ ಮಾತ್ರ ಕಡಿಮೆ ಆಗಲಿಲ್ಲ. ದಿನಗಳು ಉರುಳಿದ್ದವು. ಭೀಮಪ್ಪನ ಮಗಳು ಭಾಗ್ಯ ಮದುವೆಯ ವಯಸ್ಸಿಗೆ ಬಂದಿದ್ದಳು. ಊರಿನವರೆಲ್ಲ ಮಗಳ ಮದುವೆ ಯಾವಾಗ ಭೀಮಣ್ಣ ಅಂತ ಕೇಳುವಾಗ ಆತನ ಎದೆ ಸೀಳಿದಂತಾಗುತ್ತಿತ್ತು. ಕೈಯಲ್ಲಿ ಬಿಡುಗಾಸು ಕೂಡ ಇರಲಿಲ್ಲ. ಅಂದು ರಾತ್ರಿ ಭೀಮಪ್ಪ ದೇವರೆದುರು ನಿಂತು ಕಣ್ಣೀರು ಹಾಕಿದ್ದ. ಅಯ್ಯೋ ಶನಿ ಮಹಾತ್ಮನೇ, ನಿನ್ನನ್ನು ನಂಬಿ ವರ್ಷ ವರ್ಷ ನಡೆದುಕೊಂಡು ಬಂದೆನಲ್ಲೋ, ನನಗೇಕೆ ಈ ಶಿಕ್ಷೆ? ನನ್ನ ಮಗಳ ಮದುವೆ ಮಾಡಲು ಕೂಡ ನನ್ನ ಹತ್ರ ದುಡ್ಡಿಲ್ಲ. ನೀನು ಕರುಣಾಮಯ್ಯೋ ಅಥವಾ ಕಲ್ಲು ಹೃದಯವೋ ಅಂತ ದೇವರನ್ನ ಮನಸಾರೆ ಶಪಿಸಿದ್ದ. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು. ಅದೇ ರಾತ್ರಿ ಸೊಲ್ಲಾಪುರದಲ್ಲಿ ಎಂದೂ ಕಾಣದ ಭೀಕರ ಮಳೆ ಸುರಿದಿತ್ತು. ಗುಡುಗು ಮಿಂಚಿನ ಆರ್ಭಟಕ್ಕೆ ಭೀಮಪ್ಪನ ಹಳೆಯ ಮಣ್ಣಿನ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಇದ್ದ ಒಂದು ಆಸರೆಯೂ ಕೂಡ ಹೋಗಿತ್ತು. ತಲೆ ಮೇಲೆ ಸೂರಿಲ್ಲ, ಕೈಯಲ್ಲಿ ಕಾಸಿಲ್ಲ. ಮಗಳ ಮದುವೆಯ ಚಿಂತೆಯ ನಡುವೆ ಈಗ ಇರುವ ಜಾಗವನ್ನು ಸರಿಪಡಿಸಿಕೊಳ್ಳಲು ದಾರಿ ಇಲ್ಲದಂತಾಗಿತ್ತು. ಬೇರೆ ದಾರಿ ಕಾಣದೆ ಭೀಮಪ್ಪ ಹೆಂಡತಿಯ ಕೊರಳಿದ್ದ ಕೊನೆಯ ಒಡವೆಯಾದ ಅವಳ ಮಂಗಲಸೂತ್ರವನ್ನು ಮಾರಿ ಮನೆ ಕಟ್ಟಲು ಬೇಕಾದ ಸಲಕರಣೆಗಳನ್ನು ತಂದಿದ್ದನು. ಮನೆ ಬಿದ್ದ ಜಾಗವನ್ನು ಸ್ವಚ್ಛಗೊಳಿಸಿ ಹೊಸದಾಗಿ ಪಾಯ ಅಂದರೆ ಫೌಂಡೇಶನ್ ಅಗೆಯಲು ಆತ ಗುದ್ದು ಹಿಡಿದು ನಿಂತಿದ್ದನು. ಮನಸ್ಸಿನಲ್ಲಿ ಶನಿ ದೇವರ ಮೇಲಿನ ಕೋಪ, ದ್ವೇಷ ಕುದಿಯುತ್ತಿತ್ತು. ನನ್ನ ಸರ್ವಸ್ವವನ್ನು ನೀನು ಕಿತ್ತುಕೊಂಡೆ ಅಲ್ವಾ, ನೋಡು ಈಗ ನನ್ನ ಹೆಂಡತಿಯ ಒಡವೆಯೂ ಹೋಯಿತು ಅಂತ ಬೈಯುತ್ತಾ ಜೋರಾಗಿ ಗುದ್ದಲಿಯನ್ನ ನೆಲಕ್ಕೆ ಜಜ್ಜಿದ್ದ. ಲೋಹಕ್ಕೆ ಲೋಹ ಬಡದ ಸದ್ದು ಇಡೀ ಆವರಣದಲ್ಲಿ ಪ್ರತಿಧ್ವನಿಸಿತ್ತು. ಭೀಮಪ್ಪ ದಿಕ್ಕಾಪಾಲಾಗಿದ್ದ. ಏನದು ಕಲ್ಲು ಇರಬಹುದು ಅಂತ ಆತ ಮಣ್ಣನ್ನ ತೆರೆಯಿಂದ ಪಕ್ಕಕ್ಕೆ ಸರಿಸಿದ್ದಾನೆ. ಆದರೆ ಅಲ್ಲಿ ಕಂಡಿದ್ದು ಕಲ್ಲಲ್ಲ, ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆಯ ಮೇಲ್ಭಾಗ. ಆತನ ಹೃದಯದ ಬಡಿತ ಜೋರಾಗಿತ್ತು. ಮಗಳು ಮತ್ತು ಹೆಂಡತಿಯನ್ನ ಕರೆದು ಕತ್ತಲಲ್ಲಿ ಯಾರಿಗೂ ಕಣ್ಣಿಗೆ ಬೀಳದಂತೆ ರಹಸ್ಯವಾಗಿ ಆ ಪೆಟ್ಟಿಗೆಯನ್ನ ಹೊರಗೆ ತೆಗೆದಿದ್ದನು. ತುಕ್ಕು ಹಿಡಿದಿದ್ದ ಬೀಗವು ಕೊಡಲಿಯಿಂದ ಹೊಡೆದಾಗ ಆ ಮೂವರ ಕಣ್ಣುಗಳು ಅಕ್ಷರಶಃ ಜುಮ್ಮೆಂದಿದ್ದವು. ಅದರಲ್ಲಿದ್ದು ಶುದ್ಧ ಚಿನ್ನದ ನಾಣ್ಯದ ರಾಶಿ, ಹಳೆಯ ಕಾಲದ ವಜ್ರ ಖಚಿತ ಆಭರಣಗಳು, ಮೌಲ್ಯಯುತವಾದ ಬೆಳ್ಳಿಯ ಪಾತ್ರೆಗಳು. ನೋಡಲು ಸುಮಾರು 200 ವರ್ಷಗಳ ಹಳೆಯ ಆ ಒಂದು ಕಬ್ಬಿಣದ ಬಾಕ್ಸ್ ಆಗಿತ್ತು. ಅದು ತಲೆಮಾರುಗಳಿಂದ ಹಿಂದೆ ಯಾರೋ ಬಚ್ಚಿಟ್ಟಿದ್ದ ಅಗಾಧವಾದ ನಿಧಿ. ಭೀಮಪ್ಪನ ಇಡೀ ಬಡತನವನ್ನ ಒಂದೇ ಕ್ಷಣದಲ್ಲಿ ಅಳಿಸಿ ಅವನು 7 ತಲೆಮಾರು ಕುಳಿತು ತಿನ್ನುವಷ್ಟು ಐಶ್ವರ್ಯ ಅದಾಗಿತ್ತು. ಕ್ಷಣಕಾಲ ಭೀಮಪ್ಪನಿಗೆ ಉಸಿರಾಡಲು ಮರೆತು ಹೋದಂತಾಗಿತ್ತು. ಮೈಯೆಲ್ಲ ನಡುಗತೊಡಗಿತ್ತು. ಆತ ತಕ್ಷಣ ಕಣ್ಣೀರು ಹಾಕುತ್ತಾ ಮೊಣಕಾಲು ಊರಿ ಕುಳಿತುಕೊಂಡೇ ಬಿಟ್ಟಿದ್ದ. ಆತನಿಗೆ ಈಗ ಅರ್ಥವಾಗಿತ್ತು, ಮನೆ ಬಿದ್ದಿದ್ದು ಆತನನ್ನ ಬೀದಿ ಪಾಲು ಮಾಡಲು ಅಲ್ಲ, ನೆಲದ ಅಡಿಯಲ್ಲಿ ಅಡಗಿದ್ದ ಆ ಅದೃಷ್ಟವನ್ನ ಆತನಿಗೆ ತೋರಿಸಲು. ಶನಿ ದೇವರು ಅವನ ಭಕ್ತಿಯನ್ನ ಪರೀಕ್ಷಿಸಿ ಸರಿಯಾದ ಸಮಯಕ್ಕೆ ಸರಿಯಾದನ್ನೇ ಕೊಟ್ಟಿದ್ದ. ಹಿಂದಿಯಲ್ಲಿ ಒಂದು ಮಾತಿದೆ, ಜಬ್ ಭಗವಾನ್ ದೇತಾ ಹೈ ಛಪ್ಪಡ್ ಫಾಡ್ಕೆ ದೇತಾ ಅಂತ. ಆ ಒಂದು ಮಾತು ಇಲ್ಲಿ ನಿಜವಾಗಿತ್ತು. ಆಗ ಭೀಮಪ್ಪ, ಕ್ಷಮಿಸು ತಂದೆ, ನಿನ್ನ ಲೀಲೆ ಅರಿಯದೆ ನಿನಗೆ ಬೈದೆ, ನೀನು ನನ್ನನ್ನ ಕೈ ಬಿಡಲಿಲ್ಲ ಅಂತ ಆಕಾಶದ ಕಡೆ ಮುಖ ಮಾಡಿ ಕೈ ಮುಗಿದು ಕೃತಜ್ಞತೆಯನ್ನ ಸಲ್ಲಿಸಿದ್ದ. ಅದೇ ವರ್ಷ ಭೀಮಪ್ಪ ತನ್ನ ಮಗಳ ಮದುವೆಯನ್ನ ಅತ್ಯಂತ ವೈಭವದಿಂದ ಮಾಡಿದ್ದ. ಅಷ್ಟೇ ಅಲ್ಲ, ತನಗೆ ಸಿಕ್ಕ ಸಂಪತ್ತಿನಲ್ಲಿ ಅರ್ಧದಷ್ಟು ಬಡವರಿಗಾಗಿ ದಾನ ಮಾಡಿ ಶನಿ ಸಿಂಗನಾಪುರಕ್ಕೆ ಹೋಗಿ ಈ ಬಾರಿ ಕೋಪದಿಂದಲ್ಲ ಆನಂದ ಬಾಷ್ಪದೊಂದಿಗೆ ಶನಿ ಮಹಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದ. ಹೌದು ಸ್ನೇಹಿತರೆ, ಆ ಶನಿ ಮಹಾತ್ಮನ ಕರುಣೆಯೇ ಹಾಗೆ, ಆ ಶನಿ ಮಹಾತ್ಮನ ಚಮತ್ಕಾರವೇ ಹಾಗೆ. ಶನಿದೇವರು ಕಷ್ಟ ಮತ್ತು ಸುಖಗಳನ್ನು ಸಮ ಪ್ರಮಾಣದಲ್ಲಿ ನೀಡಿ ಜೀವನದ ಸತ್ಯವನ್ನ ಹಾಗೂ ಧಾರ್ಮಿಕ ಮಾರ್ಗದಲ್ಲಿ ನಡೆಯುವುದನ್ನ ತಿಳಿಸಿಕೊಡುತ್ತಾನೆ. ಶನಿಯ ಚಿಂತನೆಗಳು ಹಾಗೂ ನಿರ್ಧಾರಗಳು ಅತ್ಯಂತ ಕಠಿಣ ಸ್ಥಿತಿಯಲ್ಲಿ ಇರುತ್ತವೆ. ಅವು ಮನುಷ್ಯನಿಗೆ ಕೊಂಚ ಕಷ್ಟ ಎನಿಸಬಹುದು, ಆದರೆ ಬದುಕಿನ ಸತ್ಯ ಮಾರ್ಗವನ್ನು ತಿಳಿಸಿಕೊಡುತ್ತಾನೆ. ಶನಿ ಲೀಲೆಯ ಪ್ರಕಾರ ಶನಿಯು ಕೆಲವು ಶಾಪಗಳಿಗೆ ಒಳಗಾಗಿದ್ದನು. ಹೀಗಾಗಿ ಅವನಿಗಾಗಿ ವಿಶೇಷ ದೇವಸ್ಥಾನಗಳ ಸಂಖ್ಯೆ ಅತಿ ಕಡಿಮೆ ಎನ್ನಬಹುದು. ಆದರೆ ಅದೇ ಶನಿ ದೇವರನ್ನ ಅಥವಾ ಗ್ರಹವನ್ನು ಆರಾಧಿಸಿದರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ.
ಶನಿಯನ್ನು ಆರಾಧಿಸಲು ಇಡೀ ಭಾರತದಲ್ಲಿಯೇ ಕೇವಲ ಕೆಲವು ಮಾತ್ರ ದೇವಸ್ಥಾನಗಳಿವೆ. ಅವುಗಳಲ್ಲಿ ಶನಿ ಶಿಂಗಣಾಪುರದಲ್ಲಿರುವ ದೇವಸ್ಥಾನವು ಅತ್ಯಂತ ಪವಿತ್ರತೆ ಹಾಗೂ ಪವಾಡ ಶಕ್ತಿಯಿಂದ ಕೂಡಿದೆ. ಶನಿ ಶಿಂಗಣಾಪುರ ದೇವಾಲಯವು ಮಹಾರಾಷ್ಟ್ರ ರಾಜ್ಯದ ಅಹಮದನಗರ ವ್ಯಾಪ್ತಿಯಲ್ಲಿ ಬರುವ ನೇವಾಸ ತಾಲೂಕಿನ ಶಿಂಗಣಾಪುರ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿದೆ. ಈ ಗ್ರಾಮವು ಶಿರಡಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಾಮವು ಅಹಮದನಗರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ಶನಿ ದೇವಾಲಯವು ಅತ್ಯಂತ ಪವಿತ್ರ ಹಾಗೂ ಶಕ್ತಿಯುತ ದೇವಾಲಯ ಎಂದು ಇಡೀ ವಿಶ್ವದಲ್ಲಿಯೇ ಹೆಸರುವಾಸಿಯಾಗಿದೆ. ಈ ಅಪರೂಪವಾದ ಶನಿ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಹಾಗೂ ಪೂಜೆಯನ್ನ ಕೈಗೊಳ್ಳುವುದರಿಂದ ವ್ಯಕ್ತಿ ಎದುರಿಸುತ್ತಿರುವ ಶನಿ ದೋಷ ಹಾಗೂ ಕಷ್ಟಗಳಿಂದ ಬಹುಬೇಗ ಮುಕ್ತಿಯನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇಲ್ಲಿದೆ. ಒಮ್ಮೆ ಕುರುಬನೊಬ್ಬ ಕಬ್ಬಿಣದ ಸಲಾಕೆಯಿಂದ ಕಲ್ಲನ್ನು ಕೀಳಲು ಹೋಗುತ್ತಾನೆ. ಆಗ ಆ ಕಲ್ಲಿನಿಂದ ರಕ್ತಸ್ರಾವ ಉಂಟಾಗುತ್ತದೆ. ಈ ಪವಾಡವನ್ನು ಕಂಡು ಊರಿನ ಜನರು ನಿಬ್ಬೆರಗಾಗಿ ಹೋಗುತ್ತಾರೆ. ಇದು ಎಂತಹ ಲೀಲೆ ಎನ್ನುವುದರ ಬಗ್ಗೆಯೂ ಚಿಂತಿಸುತ್ತಿದ್ದರು. ಆ ರಾತ್ರಿ ಕುರುಬನು ನಿದ್ರೆ ಮಾಡುವಾಗ ಕನಸಿನಲ್ಲಿ ಶನಿದೇವರು ಕಾಣಿಸಿಕೊಳ್ಳುತ್ತಾನೆ. ನಾನು ಶನೀಶ್ವರ, ಅನನ್ಯವಾದ ಕಪ್ಪು ಕಲ್ಲುಗಳು ನನ್ನ ಸ್ವಯಂ ರೂಪ. ನನಗಾಗಿ ನೀನು ಒಂದು ದೇವಾಲಯವನ್ನ ಕಟ್ಟಿಸಬೇಕೆಂದು ಆಜ್ಞೆಯನ್ನ ಮಾಡುತ್ತಾನೆ. ಜೊತೆಗೆ ಆ ದೇವಾಲಯಕ್ಕೆ ಆಕಾಶವೇ ಛಾವಣಿಯಾಗಬೇಕು. ಅದಕ್ಕಾಗಿ ಯಾವುದೇ ಕೃತಕ ಛಾವಣಿ ಅಗತ್ಯವಿಲ್ಲ. ತರದ ಆಕಾಶದ ಅಡಿಯಲ್ಲಿ ನನ್ನ ದೇಗುಲ ಇರಬೇಕು. ಶನಿವಾರ ತೈಲಾಭಿಷೇಕ ನಡೆಯಬೇಕು. ಹಾಗೇನಾದರೂ ಮಾಡಿದ್ದಲ್ಲಿ ಈ ಊರಿನ ಜನ ಯಾವುದೇ ಆತಂಕಗಳಿಗೆ ಒಳಗಾಗುವ ಅಗತ್ಯವಿರುವುದಿಲ್ಲ. ಇಲ್ಲಿ ಯಾವುದೇ ಕಳ್ಳತನ ಹಾಗೂ ಹಿಂಸಾಚಾರ ನಡೆಯದಂತೆ ನಾನು ರಕ್ಷಣೆ ನೀಡುವೆನೆಂದು ಶನಿದೇವನು ಹೇಳುತ್ತಾನೆ ಎನ್ನುವ ನಂಬಿಕೆ ಇದೆ. ನಂತರದ ದಿನಗಳಲ್ಲಿ ಕುರುಬ ಕಂಡ ಕನಸಿನ ಅನುಸಾರವೇ ದೇವಾಲಯವನ್ನ ಇಲ್ಲಿ ನಿರ್ಮಿಸಲಾಯಿತು. ಹೀಗಾಗಿ ಈ ದೇವಾಲಯಕ್ಕೆ ಛಾವಣಿಗಳು ಇಲ್ಲ ಅನ್ನುವುದು ಇಲ್ಲಿನ ವಿಶೇಷ ಸಂಗತಿಯಾಗಿದೆ. ಈ ಊರಿನಲ್ಲಿ ಶನಿ ದೇವರ ದೇಗುಲ ನಿರ್ಮಿಸಿದ ಮೇಲೆ ಯಾವುದೇ ಕಳ್ಳತನವಾಗಲಿ, ಹಿಂಸಾಚಾರ ಅಥವಾ ತಪ್ಪು ಕೆಲಸಗಳು ಜನರಿಂದ ಇಲ್ಲಿ ನಡೆದಿಲ್ಲ. ಇಂದಿಗೂ ಇಲ್ಲಿನ ಜನರು ಯಾವುದೇ ಭಯವಿಲ್ಲದೆ ಬದುಕುತ್ತಿದ್ದಾರೆ. ಅತ್ಯಂತ ಜನ ಇರುವ ಪ್ರದೇಶದಿಂದ ಕೂಡಿರುವ ಈ ಊರಿನಲ್ಲಿ ಮನೆಗಳಾಗಲಿ, ಅಂಗಡಿಗಳಾಗಲಿ, ಕಚೇರಿಗಳಾಗಲಿ, ಬ್ಯಾಂಕ್ಗಳಾಗಲಿ, ಪೊಲೀಸ್ ಠಾಣೆಗಳಾಗಲಿ ಯಾವುದಕ್ಕೂ ಬಾಗಿಲುಗಳೇ ಇಲ್ಲ ಅಂದ್ರೆ ನೀವು ನಂಬಲೇಬೇಕು. ಮನೆಯಿಂದ ಆಚೆ ಹೋಗುವಾಗ ಮನೆಗೆ ಬೀಗ ಹಾಕುವುದು ಅಥವಾ ಬಾಗಿಲನ್ನು ಮುಚ್ಚುವ ಪದ್ಧತಿ ಇಲ್ಲಿನ ಜನರಿಗೆ ಇಲ್ಲ. ಶನಿಯ ರಕ್ಷಣೆ ಮತ್ತು ಕಾವಲು ಇರುವುದರಿಂದ ಇಲ್ಲಿ ಯಾವುದೇ ಕಳ್ಳತನ ಅಥವಾ ಹಿಂಸಾಚಾರ ನಡೆಯದು ಎನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಇಂದಿಗೂ ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಳ್ಳತನದ ಹಾಗೂ ಹಿಂಸಾಚಾರದ ದಾಖಲೆಗಳು ಕಾಣಿಸಿಕೊಂಡಿಲ್ಲ. ಇದೇ ಕಾರಣ ಇತ್ತೀಚೆಗೆ ಇಲ್ಲಿಯ ಪೊಲೀಸ್ ಠಾಣೆಯನ್ನು ಕೂಡ ಮುಚ್ಚಲಾಗಿದೆ. ಈ ಗ್ರಾಮದಲ್ಲಿ ಯಾರೇ ಕಳ್ಳತನ ಮಾಡಲು ಪ್ರಯತ್ನಿಸಿದರೂ ಅವರಿಗೆ ಮಾರಣಾಂತಿಕ ಕಾಯಿಲೆ, ಕುರುಡುತನ ಮತ್ತು ಮಾನಸಿಕ ಹಿಂಸೆಯನ್ನ ತಕ್ಷಣ ಪಡೆಯುತ್ತಾನೆ. ಹೀಗಾಗಿ ಈ ತರದ ಶಿಕ್ಷೆಗಳು ಇಲ್ಲಿ ಏನಾದರೂ ತಪ್ಪು ಮಾಡಿದ್ದಲ್ಲಿ ಸಿಗೋದು ಸಹಜವೇ.